ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕರಾವಳಿ ಜಿಲ್ಲೆಯಲ್ಲಿ ಸಾವು ನೋವಿನ ಪರಿಸ್ಥಿತಿ ಉಂಟಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ ಮಳೆ ತಂದ ಅವಾಂತರ ಅಷ್ಟಿಷ್ಟಲ್ಲ. ಗುಡ್ಡ ಕುಸಿದು 2 ಮಕ್ಕಳು ಸಾವಿಗೀಡಾದ ಘಟನೆ ಇನ್ನೂ ಮಾಸಿಲ್ಲ. ಜೊತೆಗೆ ಇಲ್ಲಿನ ರಸ್ತೆಗಳ ಸ್ಥಿತಿಯಂತೂ ಹೇಳೋದೇ ಬೇಡ. ಹದಗೆಟ್ಟ ರಸ್ತೆಯಲ್ಲಿ ಸಂಚಾರ ದೂರದ ಮಾತಾದರೂ ಇಲ್ಲಿನ ಗ್ರಾಮಸ್ಥರಿಗೆ ಬೇರೆ ಆಯ್ಕೆಗಳಿಲ್ಲದೆ ಇದೇ ರಸ್ತೆಯಲ್ಲಿ ಪ್ರಯಾಣಿಸುವ ದುರ್ದೈವ. ಆದರೆ ಇದೇ ಹದಗೆಟ್ಟ ರಸ್ತೆಯ ವೀಕ್ಷಣೆಗೆ ತೆರಳಬೇಕಿದ್ದ ಉಸ್ತುವಾರಿ ಸಚಿವರ ದಾರಿಯನ್ನು ತಪ್ಪಿಸಿದ ಘಟನೆ ಕೂಡ ನಡೆದಿದೆ. ಸುಬ್ರಹ್ಮಣ್ಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಸುನಿಲ್ ಭೇಟಿ ನೀಡಿದ ವೇಳೆ ಸಚಿವರಿಗೆ ಹೊಂಡಮಯವಾಗಿರುವ ಮಲಯಾಳ ಹರಿಹರ ರಸ್ತೆಯ ಅವ್ಯವಸ್ಥೆಯನ್ನ ತೋರಿಸುವಂತೆ ಸ್ಥಳೀಯರು ಮಾಧ್ಯಮದವರು ಆಗ್ರಹಿಸುತ್ತಾರೆ. ಆದರೆ ಈ ವೇಳೆ ನಾಯಕರು ಸಚಿವರ ಕಾರನ್ನ ಡೈವರ್ಟ್ ಮಾಡಲು ಯತ್ನಿಸಿದ ಪ್ರಸಂಗ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರು ಎಷ್ಟೇ ಪ್ರಯತ್ನ ಪಟ್ಟರು ರಸ್ತೆಯ ದುಸ್ಥಿತಿಯನ್ನ ಸಚಿವರಿಗೆ ತೋರಿಸಲು ಸಾಧ್ಯ ಆಗ್ಲೇ ಇಲ್ಲ. ಇದೇ ಸಚಿವರೊಂದಿಗಿದ್ದ ಕೆಲ ನಾಯಕರು ಸಚಿವರಿಗೆ ಅದಕ್ಕೆಲ್ಲ ಸಮಯ ಇಲ್ಲ ಎಂಬ ಧಿಮಾಕಿನ ಮಾತುಗಳನ್ನಾಡಿದಂತಹ ಘಟನೆ ಕೂಡ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ರಸ್ತೆ ಎಷ್ಟು ಒಂದು 22 ವರ್ಷಗಳಿಂದ ನಾದುರಸಲ್ಲಿ ಉಂಟು. ನಾವು ಮೊನ್ನೆ ಮನವಿ ಮಾಡಿಕೊಂಡು ಸ್ಥಳೀಯ ನಾಯಕರು ನಮಗೆ ಭರವಸೆಯನ್ನು ನೀಡಿದರು. ಆದರೆ ಅದು ಭರವಸೆಯಾಗಿ ಉಳಿದಿದೆ. ಆದರೆ ಪತ್ರಕರ್ತರು ಎಲ್ಲರೂ ಸಾರ್ವಜನಿಕರು ಈ ರಸ್ತೆಗಾಗಿ ಬನ್ನಿಂತ ಅವ್ರನ್ನ ಕರೆದ್ರು. ನಿಜವಾಗಿ ಅವರಿಗೆ ಮನಸ್ಸಿತ್ತು. DC ಅವರು ಕೂಡ ಹೇಳಿದರು ಈ ರಸ್ತೆಯಲ್ಲಿ ಹೋಗೋಣ ಅಂತೇಳಿ. ಆದರೆ ಸ್ಥಳೀಯ ನಾಯಕರು ಉದಯ ಕೊಪ್ಪಡ್ಕ ಅವರು ಈ ಒಂದು ಸಚಿವರು ಈ ರಸ್ತೆಗೆ ಬರುವುದನ್ನು ಅವರು ಅಡ್ಡತಾಡಿದರು. ನಡುಗಲಿಗಾಗಿ ಕರ್ಕೊಂಡು ಬಂದರು. ನಡುಗಲ್ಲಿ ಸುಮಾರು 20 ಕಿಲೋಮೀಟರ್ ಆಗ್ತದೆ. ಇದು ಹತ್ತಿರದ ರಸ್ತೆ, 6 ಕಿಲೋಮೀಟರ್ ರಸ್ತೆ. ಇದರಲ್ಲಿ ಬರಬೇಕಾಗಿತ್ತು. ಹಾಗೆ ನಮ್ಮ ರಸ್ತೆಯನ್ನು ನೋಡಿದಾಗಿತ್ತು. ಇದು ಸಚಿವರು ಎಲ್ಲವರಿಗೆ ಸಚಿವರು, ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಸಚಿವರಲ್ಲ. ಸಚಿವರಾದ ಮೇಲೆ ಆದ ಕಾರಣ ಇವರು ರಾಜಕೀಯ ಅಂತ ಹೇಳಿದರು. ಬಿಜೆಪಿ ನಾಯಕರು ನಾವು ರಾಜಕೀಯ ಮಾಡಲಿಕ್ಕೆ ಬರುವುದಲ್ಲ. ಇಲ್ಲಿ ಸ್ಥಳೀಯ ನಾಯಕರು ಯಾರೂ ಇರಲಿಲ್ಲ. ಆದರೆ ಸುಳ್ಯದ ನಾಯಕರು ನಮಗೆ ಆ ಭರವಸೆಯನ್ನು ಹೇಳುವ ಅಗತ್ಯವೂ ಇಲ್ಲ. ಯಾಕಂದ್ರೆ ದಿನನಿತ್ಯ ಹೋಗುವವರು ನಾವು ದಿನನಿತ್ಯ ನಾವು ನೋಡಿ ರಸ್ತೆಯನ್ನು ನಿಮಗೆ ಗೊತ್ತಿದೆ ಹೇಗಿದೆ ಅಂತ. ಆದರೆ ಸಚಿವರು ಜಸ್ಟ್ ನೋಡ್ಬೋದಿತ್ತು. ಸುಳ್ಯಕ್ಕೆ ಇದೇ ರಸ್ತೆಯಲ್ಲಿ ಹೋಗ್ಬೋದಿತ್ತಲ್ಲ. ಅವರು ರಾಜಕೀಯದ ಉದ್ದೇಶಪೂರ್ವಕವಾಗಿ ಸಚಿವರನ್ನು ಬಲಾತ್ಕಾರವಾಗಿ ಕರ್ಕೊಂಡೋದು ಇದು ನಮಗೆಲ್ಲ ಬೇಸರ ತಂದಿದೆ. ಈ ಹರಿಹರೇಶ್ವರ ಈ ಒಂದು ದೇವರ ಸನ್ನಿಧಿಯಲ್ಲಿ ನಾವು ಹೇಳ್ತಾ ಇರೋದು. ಯಾಕಂದ್ರೆ ಊಟ ಮಾಡಿ ಹೋಗುವ ಇದೇ ರಸ್ತೆಯಲ್ಲಿ ಹೋಗ್ಬೋದಲ್ಲ, ಐನಿಕೆ ರಸ್ತೆಯಲ್ಲಿ ಹೋಗ್ಬೋದಲ್ಲ ಸಚಿವರಿಗೆ. ಆದರೆ ಅವರನ್ನು ತಡೆದ್ರು. ಅವರಿಗೆ ದೇವರೇ ಕೊಡ್ಬೇಕಲ್ಲದೆ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಸನ್ನಿಧಿಯನ್ನು ನಾನು ಹೇಳ್ತಾ ಇರೋದು. ನಮ್ಮ ಕಷ್ಟ ನಮಗೆ ಗೊತ್ತು. ಇಲ್ಲಿ ರಾತ್ರಿ ಕಾಡಾನೆಗಳು ಬರ್ತವೆ. ನಡ್ಲಿಕ್ಕೂ ಕೂಡ ಆಗದಂತ ಪರಿಸ್ಥಿತಿ ಇದೆ. ಆದ ಕಾರಣ ಗ್ರಾಮಸ್ಥರು ಹರಿಹರದ ಬಾಲ್ಗೋಡು ಎಲ್ಲರೂ ಇದ್ದಾರೆ. ಇಲ್ಲಿ 3-4 ಗ್ರಾಮಸ್ಥರು ಇದ್ದಾರೆ. ಅವರಿಗೆ ಮನವಿ ಮಾಡಿದರೆ ತಿರಸ್ಕಾರ ಮಾಡಿದ್ರು. ನಮಗೆ ತುಂಬಾ ಬೇಜಾರು ತಂದಿದೆ.